ವಿವಿಧ ಕೆಲಸ ಕಾರ್ಯಗಳ ಮೂಲಕ ಒಂದಲ್ಲ ಒಂದು ರೀತಿಯಲ್ಲಿ ಗಮನ ಸೆಳೀತಾ ಇರುವ ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್ ಅವರು ಕೃಷಿಯನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಮತ್ತು ಯುವಕರು ಕೃಷಿಯತ್ತ ಒಲವು ತೋರಿಸಬೇಕೆಂಬ ಉದ್ದೇಶದಿಂದ ನಿನ್ನೆ ಮೂಡಬಿದ್ರೆಯ ಜೈನ್ ಪೇಟೆಯ ಬಳಿ ಇರುವಂತಹ ಆಸಿಸ್ ಪಿಂಟೋ ಗದ್ದೆಯಲ್ಲಿ ಕೋಣ ಮತ್ತು ಟಿಲ್ಲರ್ನಲ್ಲಿ ಉಳುಮೆ ಮಾಡುವ ಮೂಲಕ ಯುವಕರಿಗೆ ಮಾದರಿಯಾದರು. ಬ್ಲಾಕ್ ಕಾಂಗ್ರೆಸ್ ಮತ್ತು ಕಿಸಾನ್ ಘಟಕದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಇದರ ನೇತೃತ್ವವನ್ನು ವಹಿಸಿದ್ದ ಅಭಯಚಂದ್ರ ಜೈನ್ ಅವರು ಕೃಷಿ ಚಟುವಟಿಕೆಗಳಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಯುವಕರು ವಿದ್ಯಾವಂತರಾಗ್ತಾ ಇದ್ದಂತೆ ಆಧುನಿಕ ಯುಗದಲ್ಲಿ ಕೃಷಿಯತ್ತ ಒಲವು ತೋರಿಸುವುದು ಕಡಿಮೆಯಾಗುತ್ತಾ ಬಂದಿದೆ. ಅಂದು ಇಂದಿರಾ ಗಾಂಧಿಯವರು ಉಳುವವನ್ನೇ ಹೊಲದೊಡೆಯ ಎಂಬ ಕಾನೂನನ್ನು ತಂದಿದ್ದು ವೀರಪ್ಪ ಮೊಯ್ಲಿ ಮತ್ತು ಜನಾರ್ದನ ಪೂಜಾರಿಯವರ ಹೋರಾಟದ ಫಲವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯುವಕರು ಸ್ವಾವಲಂಬಿಗಳಾಗಿ ಇದ್ದಾರೆ ಎಂದರು. ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷ ಮೋಹನ್ ಗೌಡ ಕಲ್ಮಂಜ, ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಯುವಕರು ಕೃಷಿಗೆ ಒಲವು ಕೊಡುವುದು ಬಹಳ ಕಮ್ಮಿ ಆಗಿದೆ. ಒಂದು ಕಾಲ ಇತ್ತು, ಈ ತುಳುನಾಡಿನಲ್ಲಿ ಭತ್ತದ ಬೆಳೆ ಮಾತ್ರ ಆಗ್ತಾ ಇದ್ದಂಥ ಕಾಲಕ್ರಮೇಣ ನಮ್ಮ ಯುವಕರು ವಿದ್ಯಾವಂತರಾದರು. ಈ ಜಿಲ್ಲೆಯಲ್ಲಿ ಉಳುವವನೇ ಹೊಲದೊಡೆಯ ಎಂಬ ಕಾನೂನು, ಇಂದಿರಾ ಗಾಂಧಿಯವರು ತಂದಂಥ ಕಾನೂನು ಅನುಷ್ಠಾನ ಆಯಿತು. ವೀರಪ್ಪ ಮೊಯ್ಲಿ, ಜನಾರ್ದನ ಪೂಜಾರಿಯವರ ಹೋರಾಟದ ಫಲವಾಗಿ ಉಳುವವನೇ ಹೊಲದೊಡೆಯ ಆಗುವಂಥ ಎಲ್ಲ ಶಕ್ತಿ ಒಂದು 100ರಲ್ಲಿ 100% ಆಗಿದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ನಾವು ಆಧುನಿಕ ಯುಗಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಪುರಾತನದ ಕಸುಬುಗಳನ್ನು, ನಮ್ಮ ಪುರಾತನದ ಚಟುವಟಿಕೆಗಳನ್ನು, ನಮ್ಮ ಪುರಾತನದ ವೈಭವವನ್ನು ಎತ್ತಿಡಬೇಕೆಂಬ ಉದ್ದೇಶದಿಂದ ಈ ಕೃಷಿ ಕಾರ್ಯಕ್ರಮವನ್ನು ಇವತ್ತು ಮಾಡುವ ಮುಖಾಂತರ ಜನರಿಗೆ ಹಾಗೂ ಯುವಕರಿಗೆ ಕೃಷಿತ ವಿಚಾರದಲ್ಲಿ, ಕೃಷಿ ಚಟುವಟಿಕೆಯ ವಿಚಾರಗಳಲ್ಲಿ, ಕೃಷಿತ ಆದ್ಯತೆ ವಿಚಾರಗಳಲ್ಲಿ ನಾವು ಇವತ್ತು ಮಾಹಿತಿಯನ್ನು ಕೂಡ ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡ್ತಿದ್ದೇವೆ.